ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಕಚೇರಿಯ ಉದ್ಘಾಟನಾ ಕಾರ್ಯಕ್ರಮವು ನಗರದ ರಾಘವೇಂದ್ರ ಕಾಂಪ್ಲೆಕ್ಸ್ನ 3ನೇ ಮಹಡಿಯಲ್ಲಿ ನಡೆಯಿತು. ಪಮ್ಮಿ ಕುಡಿಯಾಲ್ಬೈಲ್ ನೇತೃತ್ವದಲ್ಲಿ ಕ್ಯಾಟ್ಕಾ ಅಂದ್ರೆ ಕೋಸ್ಟಲ್ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಸಾಂಸ್ಕೃತಿಕ ಒಕ್ಕೂಟದ ಕಚೇರಿ ಉದ್ಘಾಟನೆಗೊಂಡಿತು. ನೂತನ ಕಚೇರಿಯನ್ನ ಮಂಗಳೂರು ಮಹಾನಗರ ಪಾಲಿಕೆಯ ಮಹಾಪೌರರಾದ ಕವಿತಾ ಸನಿಲ್ ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಮೇಯರ್ ಕವಿತಾ ಸನಿಲ್, ತುಳು ಚಲನಚಿತ್ರ ಕಲಾವಿದರಿಂದ ನೂತನ ಕಚೇರಿ ಉದ್ಘಾಟನೆಗೊಂಡಿದೆ. ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಕೋಸ್ಟಲ್ವುಡ್ ಕಲಾವಿದರು ನಡೆಸಲಿ ಎಂದು ಶುಭ ಹಾರೈಸಿದ್ರು. ನಮ್ಮ ಒಕ್ಕೊರಲು ನಿಖಲ ದಾದಾನಲ ಸಮಸ್ಯೆ ಅತ್ತಂಡ ಬೇರೆ ಬೇರೆ ರೀತಿಯ ಬೇಡಿಕೆಲಪ್ಪು ಅವೇನು ಒರಿಯೋರಿಯನ ಇಲ್ಲಡೆಗೆ ಹೋದ ಅತ್ತಂಡ ಅಕ್ಲೆದ ಪಾತ್ರೆ ಬಾರಿ ಕಷ್ಟ ಅಂಚಾದಿಪ್ಪನಾಗ ಬಹುಶಃ ಒಂಜಿ ಒಕ್ಕೂಟ ಆನಂದಾಂಡ ಅವು ಒಂಜಿ ಇಲ್ಲಂದಿತ್ತಂಡ ಆ ಮಾತೆರ್ಲ ಇಲ್ಲಾಗ ಬತ್ತು ಸೇರ್ಲೆ ಅವಳು ನಮ್ಮ ಪಾತಿರ್ಗಾಂದ ಪನಲಿ ಅಂಚಾದಿಪ್ಪನಾಗ ಬಹುಶಃ ಇನಿ ಒಂಜಿ ಇಲ್ಲಂದೆ ಪನಲಿ ಅವು ಮಾತ್ರ ಇನಿ ತುಳು ಕಲಾವಿದರ್ದಾದವ್ಲೇರು ಅತ್ತಂಡ ತುಳು ಫಿಲ್ಮು ದಾದೊಂಡು ಮಸ್ತ್ ಇನಿ ಬರೋನುಂಡು. ಬಹುಶಃ ಯಾನಂತೂ ಊಲ ತುಳು ಮೂವಿ ಪಂಡ ಊಲ ಮಿಸ್ ಮನ್ಪಂದತ್ತು ಓದುಪ್ಪು ಪ್ರತಿ ಸಲ ಅಂಚಾದಿಪ್ಪನಾಗ ತುಳುತ ಮಿತ್ತು ಅವೇ ರೀತಿ ಕಲಾವಿದರು ಪಂಡ ಕಲಾವಿದರ ಮಿತ್ತು ಎಂಕ್ ಎನ್ನ ಅವಧಿಡು ಆಪಿನಾಥ್ ಸಹಾಯನಿಯಾನ ಮಲ್ದಂದು ಬಾರಿ ಸಂತೋಷ ಬಂದೆ. ಅನಂತರ ನಡೆದ ಸಭಾ ಕಾರ್ಯಕ್ರಮವನ್ನ ಕದ್ರಿ ಮಹಾಗಣಪತಿ ದೇವಸ್ಥಾನದ ಶ್ರೀ ಆಲೆಬೂರು ಅವರು ದೀಪ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದ್ರು. ಇನಿ ಪುಟ್ಟನ ಬಾಲೆ ನನ್ನ ನಡತರ ಕಲ್ಪೆರೊಂದು ಇಲ್ಲಾಡು ಬಾಲೆ ನಡಪನಾಗ ಎಂಚ ಅಪ್ಪಮ್ಮನಗಳ ಸಹಾಯ ಸಹಕಾರ ಕೂಡ ಅಂಚನೆ ಮಾತಾ ಹಿರಿಯ ನಕಲ್ನ ಅಂಚನೆ ಗುರು ಹಿರಿಯರ ನಕಲ್ನ ಆಶೀರ್ವಾದ ಅನುಗ್ರಹ ಇತ್ತು ನಾಂಡ ಮಲ್ಲ ಸಾಧನೆಯನ್ನು ಈ ಒಂಜಿ ಒಕ್ಕೂಟ ಮಲ್ಪುಡು ಮಂಜನಂಜಿ ವಿಶ್ವಾಸ ಎಂಕೊಂಡು ಅಂಚನೆ ಎತ್ತ ಮಾತು ಪದಾಧಿಕಾರಿಗಳೆಲ್ಲ ಭಗವಂತನ ಪೂರ್ಣ ಅನುಗ್ರಹ ತಿಕ್ಕೊಂಡು ಸಮಾಜಮುಖಿ ಕಾರ್ಯಕ್ರಮ ಮಂಜನ ಶಕ್ತಿ ಭಕ್ತಿ ಸಾಮರ್ಥ್ಯ ಭಗವಂತೆ ಪೂರ್ಣ ಅನುಗ್ರಹ ಮಲ್ಪಡುವಂಥ ಪ್ರಸನ್ನಗಾರರು ಕ್ಷೇತ್ರಯಾಮಕ ಮಂಜುನಾಥ ಸ್ವಾಮಿಗಳ ಮಹಾಗಣಪತಿ ದೇವರ ಯಾರು ಪ್ರಾರ್ಥನೆ ಮಾಡಬೇಕು. ಇದೇ ವೇಳೆ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಮಾತನಾಡಿ, ಕಲಾವಿದರು ಒಗ್ಗೂಡಲು ಸಂಘಟನೆಗಳ ಅಗತ್ಯವಿದೆ. ಯಾವುದೇ ಲೋಪದೋಷಗಳನ್ನು ಸರಿಪಡಿಸಲು ಇಂತಹ ಸಂಘಟನೆಗಳಿಂದ ಸಾಧ್ಯ ಎಂದರು. ನಮ್ಮಲ್ಲಿರುವಂತಹ ಲೋಪದೋಷಗಳು ಅಥವಾ ಪ್ರೇಕ್ಷಕರಿಗೆ ಏನ್ ಬೇಕು ಅದನ್ನು ಕೊಡುವುದಕ್ಕೆ ನಾವು ಚರ್ಚೆ ಮಾಡಬಹುದು. ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿದಾಗ ನಮ್ಮಲ್ಲಿ ಬಹಳಷ್ಟು ಪ್ರತಿಭೆಗಳಿರುವಂಥ ಕಲಾವಿದರು ನಮ್ಮಲ್ಲಿದ್ದಾರೆ, ನಿರ್ಮಾಪಕರಿದ್ದಾರೆ. ಅವರಲ್ಲಿ ಹೇಳಬೇಕು ಅಂತ ಇದೆ, ಕಲಾವಿದರಲ್ಲಿ ಹೀಗೆ ಹೋಗಬೇಕು, ಇದೇ ದಾರಿಯಲ್ಲಿ ಹೋಗಿ ಅಂತ ವಿಜಯ್ ಕುಮಾರ್ ಕೊಡಿಯಾಲ್ಬೈರವರು ಇದ್ದಾಗೆ ಅವರಲ್ಲಿ ತುಂಬ ಪ್ರತಿಭೆ ಇದೆ. ಅದನ್ನು ಹೇಳಬೇಕು. ಯಾರ ಹತ್ರ ಹೇಳೋದು? ಕೂತ್ಕೊಂಡು 4 ಫ್ರೆಂಡ್ಸಾ ಅಥವಾ ಅವರ ಯಾರಾದರೂ ಕಲಾವಿದರು ಒಂದು 2-3 ಜನ ಸಿಕ್ಕಿದ್ರೆ ಅವ್ರ ಹತ್ರ ಹೇಳ್ಬೋದು. ಅದಲ್ಲ, ಸಾರ್ವತ್ರಿಕವಾಗಿ ಎಲ್ರಿಗೂ ಅದನ್ನು ಮುಟ್ಟಿಸಬೇಕಾದ್ರೆ ಏನು ಮಾಡಬೇಕು? ಒಂದು ಸಂಘಟನೆ ಬೇಕು. ಆ ಸಂಘಟನೆ ಮುಖಾಂತರ ಇವತ್ತು ಅದನ್ನು ಹೇಳ್ಬೋದು, ಅದನ್ನು ಚರ್ಚಿಸ್ಬೋದು. ಆ ಚರ್ಚೆಯಲ್ಲಿ ಅದರ ಆಗು ಹೋಗುಗಳು ಲೋಪದೋಷಗಳಿದ್ದರೆ ಅದನ್ನು ಸರಿಪಡಿಸಲಿಕ್ಕೆ ಬಹಳ ಒಂದು ಉಪಯುಕ್ತವಾದಂಥ ಒಂದು ಸಂಘಟನೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ತುಳು ಚಲನಚಿತ್ರ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದ ರಾಜೇಶ್ ಬ್ರಹ್ಮಾವರ, ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯರಾದ ದಿವಾಕರ್ ಪಾಂಡೇಶ್ವರ್, ಕ್ಯಾಟ್ಕಾ ಅಧ್ಯಕ್ಷರಾದ ಪಮ್ಮಿ ಕುಡಿಯಾಲ್ಬೈಲ್, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಸ್ಕೈಲಾರ್ಕ್ ಮತ್ತು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.